ವರ್ಷಿತಾ. ಕಾರ್ವಾರ್ ಪ್ಲಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತಿಸುತ್ತೇನೆ. ಮಾಜಾಳಿಯಲ್ಲಿ ಅಗೆದಿಟ್ಟ ರಸ್ತೆ ಮುಚ್ಚಲು ಸೂಚನೆ. ಮಳೆ ನೀರು ಹರಿದು ಹೋಗಲು ರಸ್ತೆ ಮಧ್ಯೆ ಕಾಲುವೆ ತೋಡಿದ ಘಟನೆ ನಡೆದ ಬಗ್ಗೆ ವರದಿ ಪ್ರಕಟಗೊಂಡ ನಂತರ ಎಚ್ಚೆತ್ತ ಅಧಿಕಾರಿಗಳು ಸೋಮವಾರ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದರು. ಮಾಜಾಳಿ ದಂಡೇಬಾಗ್ ರಸ್ತೆಗೆ ವಾಂಗಡ್ ಸಮೀಪ ಸ್ಥಳೀಯ ಪ್ರಭಾವಿ ವ್ಯಕ್ತಿಯೋರ್ವರು ಜೆಸಿಬಿ ಬಳಸಿ ರಸ್ತೆಯನ್ನೇ ಅಗೆಸಿ ಕಾಲುವೆ ನಿರ್ಮಿಸಿದ್ದರು. ಮಳೆ ನೀರು ತುಂಬಿಕೊಂಡಿದ್ದರಿಂದ ನೀರು ಸರಾಗವಾಗಿ ಹರಿಯಲು ಕ್ರಮ ಅನಿವಾರ್ಯವಾಗಿತ್ತು ಎಂದು ಅವರು ಹೇಳಿದ್ದರು. ಸೋಮವಾರ ಸ್ಥಳಕ್ಕೆ ಭೇಟಿ ನೀಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಆನಂದ್ ಬಾಲಣ್ಣನವರ್ ರಸ್ತೆ ಮಧ್ಯೆ ಕಾಲುವೆ ನಿರ್ಮಿಸಿದ್ದು ಸರಿಯಲ್ಲ ಎಂದರು. ಈ ವೇಳೆ ಸ್ಥಳೀಯರು ಮಳೆ ನೀರು ಹರಿದು ಹೋಗಲು ಕಾಲುವೆ ನಿರ್ಮಿಸುವ ಅಗತ್ಯವಿದ್ದು ಸಿಡಿಯೊಂದನ್ನು ಇಲ್ಲಿ ನಿರ್ಮಿಸಬೇಕು ಎಂದರು. ಇದಕ್ಕೆ ಪ್ರತಿಕ್ರಿಯಿಸಿದ ಇಒ, ಈ ಬಗ್ಗೆ ಪರಿಶೀಲನೆ ಮಾಡಲಾಗುವುದು, ತಾತ್ಕಾಲಿಕವಾಗಿ ಅಗೆದಿಟ್ಟ ರಸ್ತೆ ಮುಚ್ಚಬೇಕು, ಜನಸಂಚಾರಕ್ಕೆ ಅಡ್ಡಿಪಡಿಸಲಾಗದು ಎಂದು ಸೂಚಿಸಿದರು. ಬಂದರು ಅಧಿಕಾರಿ ರಾಜ್ಕುಮಾರ್ ಹೆಡೆ, ಮಂಜುನಾಥ್ ನಾಮದಾರಿ, ಮಾಜಾಳಿ ಪಿಡಿಒ ನಾಗೇಶ್ವರ್ ತೆಂಡೂಲ್ಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತ್ ಸದಸ್ಯನ ದೂರು. ಮಾಜಾಳಿಯ ವಾಂಗಡದಲ್ಲಿ ಸಾರ್ವಜನಿಕ ಸಂಚಾರದ ರಸ್ತೆ ಮೇಲೆ ಕಾಲುವೆ ತೋಡಿಟ್ಟ ಬಗ್ಗೆ ಗ್ರಾಮ ಪಂಚಾಯತ್ ಸದಸ್ಯ ಚಂದ್ರಾಸ್ ಕೊಟಾರ್ಕರ್ ಜಿಲ್ಲಾಧಿಕಾರಿಯವರಿಗೆ ಸೋಮವಾರ ಲಿಖಿತ ದೂರು ಸಲ್ಲಿಸಿದ್ದಾರೆ. ಮಳೆ ನೀರು ಹರಿದು ಹೋಗುವ ಕಾರಣ ನೀಡಿ ಸಾರ್ವಜನಿಕ ರಸ್ತೆ ಅಗೆಯಲಾಗಿದೆ. ಇದರಿಂದ ಅನಾವಶ್ಯಕವಾಗಿ ಸರ್ಕಾರದ ಆಸ್ತಿಗೆ ಧಕ್ಕೆಯಾಗಿದ್ದು, ಕಾಲುವೆ ನಿರ್ಮಿಸಿದ ವ್ಯಕ್ತಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಮತ್ತು ಮುಂದೆ ಈ ರೀತಿ ಆಗದಂತೆ ಕ್ರಮ ವಹಿಸಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.